ತುಳುನಾಡು ದೈವ ದೇವರ ನಾಡು. ಇಲ್ಲಿನ ನಾಗಾರಾಧನೆ ದೈವಾರಾಧನೆಗಳೇ ವಿಶಿಷ್ಟವಾಗಿದ್ದು, ಇಲ್ಲಿನ ದೈವಗಳು ತಮ್ಮ ಕಾರ್ಣಿಕವನ್ನ ಮೆರೀತಾ ಇರುವುದು ಆಗಾಗ ಬೆಳಕಿಗೆ ಬರ್ತಾ ಇದ್ದು, ಇದೀಗ ಮಂಗಳೂರಿನ ಬೈಕಂಪಾಡಿ ಕೈಗಾರಿಕಾ ವಲಯದ ಕುಡುಂಬೂರು ನಡುಗಿರಿಯಲ್ಲಿರುವಂತಹ ಶ್ರೀ ಜಾರಂದಾಯ ಹಾಗೂ ಸಹಪರಿವಾರ ದೈವಸ್ಥಾನದಲ್ಲಿ ನಡೆದಿರುವಂತಹ ಪಿಲಿಚಂಡಿ ದೈವದ ನೇಮೋತ್ಸವದ ವೇಳೆ ದೈವದ ಉಯ್ಯಾಲೆ ತನ್ನಿಂದ ತಾನೇ ತೂಕಿದ ದೃಶ್ಯ ಭಕ್ತರಲ್ಲಿ ಅಚ್ಚರಿ ಮೂಡಿಸಿದೆ. ನೇಮೋತ್ಸವದ ಸಂದರ್ಭದಲ್ಲಿ ಪಿಲಿಚಂಡಿ ದೈವಕ್ಕೆ ಗಗ್ಗರ ಇಡುವಾಗ ದೈವಸ್ಥಾನ ಪ್ರದೇಶದಲ್ಲಿ ಏಕಾಏಕಿ ದೊಡ್ಡ ಸದ್ದು ಕೇಳಿ ಬಂದಿದ್ದು, ಸಿಡಿದಂತಿದ್ದ ಶಬ್ದದಿಂದ ಅಲ್ಲಿದ್ದವರು ಕ್ಷಣಕಾಲ ಆತಂಕಗೊಂಡಿದ್ದಾರೆ. ಬಳಿಕ ನೋಡಿದಾಗ ನೇಮೋತ್ಸವ ನಡೀತಾ ಇದ್ದ ಸ್ಥಳದ ಮುಂಭಾಗದಲ್ಲಿರುವ ಹೊಳ್ಳರ ಚಾವಡಿಯಲ್ಲಿದ್ದ ದೈವದ ತೂಗುಯ್ಯಾಲೆ ತನ್ನಿಂದ ತಾನೇ ತೂಗ್ತಾ ಇರುವುದು ಕಂಡು ಭಕ್ತರು ಆಶ್ಚರ್ಯಗೊಂಡಿದ್ದಾರೆ. ಉಯ್ಯಾಲೆ ರೀತಿಯ ದೈವದ ಮಂಚದಲ್ಲಿ ಪಿಲಿಚಂಡಿ ದೈವ ತನ್ನ ಕಾರಣಿಕ ಶಕ್ತಿಯನ್ನ ಪ್ರದರ್ಶಿಸಿದೆ ಎಂದಿರುವ ಭಕ್ತರು ದೈವ ಪವಾಡವನ್ನ ಕಣ್ಣಾರೆ ಕಂಡು ವಿಡಿಯೋ ಹಂಚಿಕೊಂಡಿದ್ದಾರೆ. ಕರಾವಳಿಯಲ್ಲಿ ಈ ಹಿಂದೆಯೂ ದೈವ ದೇವರು ಕಾರಣಿಕ ಮೆರೆದ ಉದಾಹರಣೆಗಳು ನಡೆದಿವೆ. ನಡುಗಿರಿಯ ದೈವ ಭೂಮಿ ಸುಮಾರು 30 ವರ್ಷಗಳ ಹಿಂದೆ ಕೃಷಿ ಭೂಮಿಯಾಗಿತ್ತು. ದೈವ ಸಾನ್ನಿಧ್ಯ ಸೇರಿದಂತೆ ಇಡೀ ಭೂಮಿಯನ್ನ ಕೈಗಾರಿಕೆಗಳಿಗಾಗಿ ಸರ್ಕಾರ ವಶಪಡಿಸಿಕೊಂಡಿತ್ತು. ಇಡೀ ಊರೇ ಬೇರೆ ಕಡೆಗೆ ಸ್ಥಳಾಂತರಗೊಂಡಿತ್ತು. ಈಗ ತೂಗಿರುವ ಇದೇ ಉಯ್ಯಾಲೆಯಲ್ಲಿ 5 ದೈವ ಶಕ್ತಿಗಳಿಗೆ ಹೂ ಇಟ್ಟು ಹಿರಿಯರು ಆರಾಧನೆ ಮಾಡ್ತಾ ಇದ್ರು. 33 ವರ್ಷಗಳ ಹಿಂದೆ ಕಾನೂನು ವ್ಯಾಜ್ಯದಿಂದ ಜಾತ್ರೋತ್ಸವ ಕೂಡ ನಿಂತಿತ್ತು. ಆದ್ರೆ ಒಂದಲ್ಲ ಒಂದು ದಿನ ಭೂಮಿಯಿಂದ ಎದ್ದು ಬರುತ್ತೇನೆ ಅಂತ ಜಾರಂದಾಯ ದೈವ ಅಭಯ ನೀಡಿತ್ತು ಎನ್ನುತ್ತಾರೆ ಸ್ಥಳೀಯರು.